ಫಸ್ಟ್ ನಾನು 14 ಇಯರ್ಸ್ ಇರುವಾಗ ನಾನು ಟ್ರಕ್ಕಿಗೆ ಮಣ್ಣು ತುಂಬಿ 20 ರೂಪೀಸ್ ನಾನು ಫಸ್ಟ್ ಅರ್ನ್ ಮಾಡಿದೆ ಆ್ಯಕ್ಚುಲಿ. ಸೊ ನೀವು ಸ್ಕೂಲ್ಗೆ ಹೌದು, ಸ್ಕೂಲಿಗೆ ಹೋಗ್ತಾ ಇದ್ದೆ. ಫ್ರೈಡೇ ಸ್ಯಾಟರ್ಡೇ ಕೆಲವೊಮ್ಮೆ ಸಂಡೇ ಕೂಡ 20 ರೂಪೀಸ್ 3 ದಿನ ನಾವು ಅಂದರೆ ನಾನು ದುಡಿತಾ ಇದ್ದೆ. ಅದು ಯಾವಾಗಲೂ ಅಂತಲ್ಲ, ಆದರೆ ನಮಗೆ ಯಾವಾಗ ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ನಮ್ಮ ತಂದೆ ಎಲ್ಲ ತುಂಬ ವೆಲ್ ಆಫ್ ಆಗಿದ್ರು. ಮಧ್ಯದಲ್ಲಿ ಸ್ವಲ್ಪ ಅವರಿಗೆ ಲಾಸ್ ಆಗಿ ತುಂಬ ಲಾಸ್ ಆಗಿತ್ತು. ಸೊ ಆ ಟೈಮಲ್ಲಿ ದುಡ್ಡು ಮಾಡಬೇಕು, ಲೈಫಲ್ಲಿ ಮೇಲೆ ಬರಬೇಕಂತ ಇದು ಸ್ಟಾರ್ಟ್ ಮಾಡಿದ್ದು. ಅದು ಹೇಗೆ ಸಾಧ್ಯ ಆಯಿತು? ಅಂದರೆ ಮೊದಲೊಮ್ಮೆ ಸ್ವಲ್ಪ ನೀವು ವೆಲ್ ಸೆಟಲ್ಡ್ ಆಗಿದ್ರಿ, ನಿಮಗೆ ಬಡತನದು ಗೊತ್ತಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅಂತ ಕೆಲಸಗಳಿಗೆ ಹೋಗುವಾಗ ನಿಮಗೆ ನನ್ನನ್ನು ಯಾರು ಸಹ ಕೆಲಸಕ್ಕೆ ಹೋಗೋಂತ ಕಲಿಸಲಿಲ್ಲ, ನಾನೇ ಮಾಡಿರೋದು. ನೀವೇ ಅದನ್ನು ನೋಡಿ ನಾನೇ. ಯಾಕಂದರೆ ನಮ್ಮ ತಾಯಿ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ರು ಮನೆಯಲ್ಲೇ. ನಮ್ಮ ಮನೆಯಲ್ಲೇ ಒಂದು ರೂಮಲ್ಲಿ ನಮ್ಮದು 2 ಬೆಡ್ರೂಮ್ ಇತ್ತು. ಅದರಲ್ಲಿ 1 ಬೆಡ್ರೂಮಲ್ಲಿ ತಾಯಿ ಇದು ಬ್ಯೂಟಿ ಪಾರ್ಲರ್ ಮಾಡಿದರು. ಸೊ ಅಲ್ಲಿ ತಾಯಿಗೆ ದಿನಕ್ಕೆ ಒಂದು 40 ರೂಪೀಸ್ ಟು 60 ರೂಪೀಸ್ ಇನ್ಕಮ್ ಎಲ್ಲ ಮಾಡ್ತಿದ್ರು. ಯಾವಾಗ ನನ್ನ ತಂದೆಗೆ ಲಾಸ್ ಆಯಿತು ನೋಡಿ ಆಗ. ಸೊ ಅದನ್ನು ನೋಡಿ ತಾಯಿಗೆ ಸಪೋರ್ಟ್ ಮಾಡಬೇಕು ಮತ್ತು ನಾನು ಸಹ ಮೇಲೆ ಬರಬೇಕು. ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಸುಮ್ಮನೆ. ಹೌದು. ಅದಕ್ಕೆ ಸಾಧಾರಣ ಎಷ್ಟು ಸಮಯ ಮಾಡಬೇಕಾಯ್ತು ಆ ಕೆಲಸ? ಒಂದು ವರ್ಷ ಮಾಡಿದ್ರೆ? ಒಂದು 1.5 ಇಯರ್ಸ್ ಮಾಡಿದ್ರಿ. ಹೌದು. ಅಂದರೆ ಶನಿವಾರ ಮತ್ತು ಶುಕ್ರವಾರ ಶನಿವಾರ, ಕೆಲವೊಮ್ಮೆ ಶುಕ್ರವಾರ ಶನಿವಾರ ಭಾನುವಾರ. ಅಂದರೆ ಈ ಶಾಲೆಗೆ ಹೋಗ್ತಾ ಇದ್ದಂಥ ದಿನಗಳನ್ನು ರಜೆ ಇದ್ದಾಗ ಮಾಡ್ತಾ ಇದ್ದೀರಾ ಅಥವಾ ರಜೆ ಮಾಡಿ ಕೆಲವೊಮ್ಮೆ ನಾನು ಫ್ರೈಡೇ ಸ್ಯಾಟರ್ಡೇ ರಜೆ ಮಾಡ್ತಾ ಇದ್ದೆ ಕೆಲವೊಮ್ಮೆ. ಮತ್ತು ಕೆಲವೊಮ್ಮೆ ಇದು ರಜೆ ಇರೋ ದಿನದಲ್ಲಿ ಹೋಗಿ ಮಾಡ್ತಾ ಇದ್ದೆ. ಅದು ಶ್ರೀ ಗಣೇಶ್ ಅಂತ ಒಂದು ಲಾರಿ ಇತ್ತು, ಶ್ರೀ ಗಣೇಶ್ ಅಂತ. ಅಲ್ಲಿ ಅದು ಹೊರಟೋಗಿ ಅಂದರೆ ಆ ಲಾರಿ ಹತ್ರ ಮಾತ್ರ ನಾನು ಇದು ಕೆಲಸ ಮಾಡ್ತಿದ್ದೆ. ಅದು ಆ ಹಣವನ್ನು ಏನು ಮಾಡ್ತಿದ್ರಿ? ಅದು ನಾನು ನನ್ನ ತಂಗಿಗೆ ಒಂದು ಡ್ರೆಸ್ ತಗೊಳ್ಳಿಕ್ಕೆ ಅಂತ ನಾನು ಸೇವ್ ಮಾಡಿಟ್ಟದ್ದು ಆ್ಯಕ್ಚುಲಿ. ನನ್ನ ತಂಗಿಗೆ ಒಂದು ಬರ್ಡೇಗೆ ನನ್ನ ತಂಗಿ ಒಂದು 246 ರೂಪೀಸ್ ಆ ಡ್ರೆಸ್ಗೆ ಕಾಸ್ಟ್ ಆಗಿತ್ತು. ಸೊ ಅದು ನಮಗೆ ನನ್ನ ತಾಯಿಗೆ ಅಂದರೆ ಆ ಟೈಮಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಅದು ತೆಗೆದುಕೊಡ್ಬೇಕಂತ ಫಸ್ಟ್ ನಾನು ಅದು ಒಂದು ಚಾಲಕ್ಕೆ ಸ್ಟಾರ್ಟ್ ಮಾಡಿರೋದು.